ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವೇಕಾನಂದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿಭಾಗಕ್ಕೆ ಇದೀಗ ದಶಮಾನೋತ್ಸವದ ಸಂಭ್ರಮ. ಕಳೆದ 1 ವರ್ಷದಿಂದ ದಶಮಾನೋತ್ಸವದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳು ಕಾಲೇಜಿನಲ್ಲಿ ನಡೀತಾ ಬರ್ತಾ ಇದ್ದು, ವಿಶೇಷವಾಗಿ ವಿವೇಕ ಸ್ಮೃತಿ ಅನ್ನುವಂತಹ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಒಳಗೊಂಡಂತಹ ಸರಣಿ ಕಾರ್ಯಕ್ರಮ ಪ್ರತಿ ತಿಂಗಳ ಜನವರಿ 12ರಂದು ಆಯೋಜನೆ ಆಗ್ತಾ ಬರ್ತಾ ಇದೆ. ಜೊತೆಗೆ ಬೇರೆ ಬೇರೆ ನೆಲೆಯಲ್ಲಿ ಕಾರ್ಯಕ್ರಮಗಳು ಈ ದಶೋತ್ಸವದ ಸಂಭ್ರಮದಲ್ಲಿ ಆಚರಿಸ್ತಾ ಇದ್ದು, ವಿಶೇಷವಾಗಿ ಈ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕೂಡ ದಶಮಾನೋತ್ಸವದ ನೆಲೆಯಲ್ಲಿಯೇ ಆಗ್ತಾ ಇದೆ. ಸುಮಾರು ಫೆಬ್ರವರಿಯ ಹೊತ್ತಿಗೆ ಈ ದಶಮಾನೋತ್ಸವದ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಕೂಡ ನಮ್ಮ ಯೋಚನೆಯಲ್ಲಿ ಇದೆ. ಸ್ನಾತಕೋತ್ತರ ವಿಭಾಗ 2013ರಲ್ಲಿ ಆರಂಭಗೊಂಡಂತಹ ಸ್ನಾತಕೋತ್ತರ ವಿಭಾಗ ವಿಶೇಷವಾಗಿ MCom, MSc ಕೆಮಿಸ್ಟ್ರಿ, MSc ಮ್ಯಾಥಮೆಟಿಕ್ಸ್ ಮತ್ತು ಜರ್ನಲಿಸಂ ಸ್ನಾತಕೋತ್ತರ ಈ 4 ವಿಭಾಗಗಳು ಯಶಸ್ವಿಯಾಗಿ 10 ವರ್ಷಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಹಲವಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಉನ್ನತ ಸ್ಥಾನದಲ್ಲಿರುವುದನ್ನು ಸಂಸ್ಥೆ ಗೌರವದಿಂದ ಗುರುತಿಸ್ತಾ ಇದೆ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ದಶಮಾನೋತ್ಸವದ ಸಂಭ್ರಮವನ್ನು ಹೆಚ್ಚಿಸುವ ದೃಷ್ಟಿಯಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಜೊತೆಗೆ ಸಂಶೋಧನಾ ಲೇಖನಗಳ ಪ್ರಬಂಧ ಮಂಡನೆ ಮತ್ತು ಪೋಸ್ಟರ್ ಈ ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಲಾಗಿದ್ದು, ಈಗಾಗಲೇ ಹಲವಾರು ರಾಜ್ಯದಾದ್ಯಂತ ಹಲವಾರು ಅಭ್ಯರ್ಥಿಗಳು ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ಅವರು ತಮ್ಮ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು ನಮ್ಮ ಜೊತೆಗೆ 2 ಜನ ಉಪಸ್ಥಿತರಿರ್ತಾರೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಂಗಳೂರಿನ MIT ಮಣಿಪಾಲ್ ಇದರ ಜಿಯಾಲಜಿ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಬಾಲಕೃಷ್ಣ ಅವರು ತಮ್ಮ ಭಾಷಣವನ್ನ ಜೊತೆಗೆ ಕೀನೋಟ್ ಅಡ್ರೆಸ್ ಅನ್ನ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಶಿರಸಿಯ ಖ್ಯಾತ ಪರಿಸರವಾದಿ, ಪತ್ರಕರ್ತ ಜೊತೆಗೆ ಬರಹಕಾರ ಶ್ರೀಯುತ ಶಿವಾನಂದ ಕಳವೆಯವರು ಕೂಡ ಹಸಿರು ಪರಿಸರದ ಬಗ್ಗೆ, ನಮ್ಮ ಪರಿಸರವನ್ನ ಉಳಿಸುವ ದೃಷ್ಟಿಯಿಂದ ಏನ್ ಮಾಡಬಹುದು ಇದರ ಬಗ್ಗೆ ಕೂಡ ಕಾರ್ಯಕ್ರಮವನ್ನ ನೀಡಲಿಕ್ಕಿದ್ದಾರೆ. ಒಟ್ಟು ಈ ನಮ್ಮ ರಾಜ್ಯ ಮಟ್ಟದ ವಿಚಾರ ಸಂಕಿರಣದ ಆಶಯ ಸೈನ್ಸ್ ಮತ್ತು ಟೆಕ್ನಾಲಜಿ. ಆ ಎನ್ಒಟೆಕ್ ಅನ್ನುವಂತ ಹೆಸರು ಹಾಗೆ ಹೇಳ್ತದೆ, ಎನ್ವೈರನ್ಮೆಂಟ್ ಮತ್ತು ಟೆಕ್ನಾಲಜಿ, ಸಸ್ಟೈನಬಲ್ ಸೊಲ್ಯೂಷನ್ ಫಾರ್ ಬೆಟರ್ ಟುಮಾರೋ. ನಾಳೆಗೆ ಸುಸ್ಥಿರ ನಾಳೆಗೋಸ್ಕರ ಯಾವ ರೀತಿ ಭದ್ರವಾದ ಬುನಾದಿಯನ್ನ ಹಾಕುವುದು, ಯಾವ ರೀತಿಯ ಯೋಚನೆಗಳನ್ನ ವಿದ್ಯಾರ್ಥಿಗಳು ಮಾಡಬಹುದು, ಯಾಕೆಂದ್ರೆ ವಿದ್ಯಾರ್ಥಿಗಳು ನಮ್ಮ ಆಸ್ತಿ. ನಾಳೆಯ ದಿನ ಸಮಾಜವನ್ನು ಸುಸ್ಥಿರವಾಗಿ ಮಾಡುವುದಕ್ಕೆ ಪರಿಸರ ಮತ್ತು ಈ ಟೆಕ್ನಾಲಜಿ ಇದು ಎರಡನ್ನೂ ತೆಗೆದುಕೊಂಡು ಯಾವ ರೀತಿ ಮುಂದೆ ಹೋಗಬಹುದು ಅನ್ನೋದರ ಬಗ್ಗೆ ಈ ಒಟ್ಟು ವಿಚಾರ ಸಂಕಿರಣ ಬೆಳಕು ನೀಡುವಂತ ಪ್ರಯತ್ನವನ್ನ ಮಾಡುತ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ನೀಡಲಿಕ್ಕಿದ್ದಾರೆ. ಎಲ್ಲರಿಗೂ ಶುಭ ಮುಂಜಾನೆ ಮತ್ತು ಸ್ವಾಗತ. ಬೇರೆ ಬೇರೆ ಪತ್ರಿಕಾ ಮಾಧ್ಯಮದಲ್ಲೂ ತಾವುಗಳಿದ್ದೀರಿ. ಈಗಾಗಲೇ ಈ ಎಲ್ಲ ಕಾರ್ಯಕ್ರಮದ ಸಂಯೋಜಕರು ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪಾರ್ಟ್ಮೆಂಟಿನ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ವಿಜಯ ಸರಸ್ವತಿಯವರು ಮಾಹಿತಿಗಳನ್ನು ನೀಡಿದ್ದಾರೆ ಮತ್ತು ನಿಮಗೆ ನಾವು ಕರಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಈಗಾಗಲೇ ಉದ್ದೇಶ ಏನಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಮತ್ತು ಟೆಕ್ನಾಲಜಿ ಒಟ್ಟೊಟ್ಟಿಗೆ ಹೋದರೆ ಸ್ವಲ್ಪ ಒಳ್ಳೆಯದು ಅಂತ. ನಾವು ಎನ್ವಿರಾನ್ಮೆಂಟಲನ್ನು ಹಾಳು ಮಾಡಿಕೊಂಡು ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದರೆ ನಮಗೆ ಅದರ ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈ ರೀತಿಯಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ, ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಈಗಾಗಲೇ ಅವರು ಉಲ್ಲೇಖ ಮಾಡಿದ ಹಾಗೆ ದಶಮಾನೋತ್ಸವದ ಸಂಭ್ರಮದ ಆಚರಣೆಯಲ್ಲಿ ಇದು ಒಂದು. ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ವಿವೇಕ ಸ್ಮೃತಿ ಅಂತ ಈಗಾಗಲೇ ಅವರು ನೋಟ್ ಮಾಡಿದರು. ಪ್ರತಿ ತಿಂಗಳು 12ನೇ ತಾರೀಕು ಮಾಡ್ತಾ ಇದ್ದೇವೆ. ಈಗಾಗಲೇ 9 ಕಂತುಗಳಾಗಿದೆ. ನಾಡ್ದು 12ನೇ ತಾರೀಕಿಗೆ ಅದು 10ನೇ ಕಂತನ್ನು ಕಾಣಲಿಕ್ಕಿದೆ. ಸೊ ಹೀಗೆ ವಿವೇಕಾನಂದರ ಸ್ಮೃತಿ ಮತ್ತು ಈ ಕಾರ್ಯಕ್ರಮಗಳು ಮುಂದಿನ ದಿನಗಳು ಇನ್ನಷ್ಟು ಕಾರ್ಯಕ್ರಮಗಳಿಗೆ ಮತ್ತೆ ನಿಮ್ಮೊಟ್ಟಿಗೆ ಬರ್ತೇವೆ. ಯಾಕಂದರೆ ಇನ್ನು ಫೆಬ್ರವರಿಯವರೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳ ಯೋಜನೆಗಳು ನಡೀತಾ ಇದೆ. ಹಾಗಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಏನು ಮಾಡಿದ್ದೇವೆ ಇದರಲ್ಲಿ ತಮಗೆಲ್ಲ ಗೊತ್ತಿರುವವರೇ ಶಿವಾನಂದ ಕಳವೆಯವರು ಮತ್ತು ಬಾಲಕೃಷ್ಣರ ಬಗ್ಗೆ ಕೂಡ ತಮಗೆ ಗೊತ್ತಿರಬಹುದು. ಹಾಗಾಗಿ ತಾವುಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಮತ್ತು ಆ ಕಾರ್ಯಕ್ರಮದ ಒಂದು ವಿಚಾರವನ್ನು ಜನಗಳಿಗೆ ಮುಟ್ಟಿಸಬೇಕು ಹೇಳುವಂಥ ಆಶಯ ನಮ್ಮದು. ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಾಗಾಗಿ ತಮಗೆ ಕೊಟ್ಟಿರ್ತಕ್ಕಂಥ ಈ ಇನ್ವಿಟೇಷನನ್ನು ಇದನ್ನು ಎಲ್ಲ ಪತ್ರಿಕೆಗಳಲ್ಲಿಯೂ ಅಂದರೆ ನಿಮ್ಮ ಪತ್ರಿಕೆಗಳಲ್ಲಿ ಬರುವ ಹಾಗೆ ಮಾಡಿ ಮತ್ತು ನೀವು ಕೂಡ ಪರ್ಸನಲಿ ಬನ್ನಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದು ಪ್ರಾರಂಭ ಆಗ್ತದೆ, ಇನಾಗರೇಷನ್. ಹಾಗಾಗಿ 9ವರೆಗೆ ಡಾಕ್ಟರ್ KM ಕೃಷ್ಣ ಭಟ್ ಅವರು ಅಧ್ಯಕ್ಷರಾಗಿರ್ತಾರೆ ಮತ್ತು K ಬಾಲಕೃಷ್ಣ ಅವರು ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಜಿಯಾಲಜಿ, MIT ಮಣಿಪಾಲ್
ಇವರು ಕೀನೋಟ್ ಅಡ್ರೆಸ್ ಅನ್ನು ಮಾಡಲಿಕ್ಕಿದ್ದಾರೆ. ತದನಂತರ ಒಂದು ಪ್ಲೆನರಿ ಸೆಷನ್ ಅಂತೇಳಿ ಒಂದು ಮಾಡ್ತೇವೆ. ಅದರಲ್ಲಿ ಶಿವಾನಂದ ಕಳವೆ ಅವರು ಮಾತಾಡಲಿಕ್ಕಿದ್ದಾರೆ. ಅವರು ಫಾರೆಸ್ಟ್ ಲಿಟ್ರಸಿ ಆ್ಯಂಡ್ ಅವರ್ ಫ್ಯೂಚರ್ ಇದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಆ ಬಳಿಕ ಪುನಃ ಬಾಲಕೃಷ್ಣರ ಒಂದು ಅವರ ಆ ಡಿಪಾರ್ಟ್ಮೆಂಟ್, ಇಲ್ಲಿ ಕೀನೋಟ್ ಅಡ್ರೆಸ್ ಮಾತ್ರ ಇರ್ತದೆ. ಅವರು ಕೂಡ ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಸಸ್ಟೈನಬಲ್ ಲಿವಿಂಗ್ ಹೇಳೋದ್ರ ಬಗ್ಗೆ ಅವರು ಮಾತಾಡ್ತಾರೆ. ಆ ಬಳಿಕ ನಮಗೆ ಈಗಾಗಲೇ ತುಂಬ ಪತ್ರಿಕೆಗಳು ಬಂದಿದೆ, ಪೇಪರ್ಗಳು ಬಂದಿದೆ. ಸೊ ಆ ಪೇಪರ್ಗಳನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ. ಮಕ್ಕಳು ಒಂದು ಕಡೆಗೆ ಪೋಸ್ಟರ್ ಪ್ರೆಸೆಂಟೇಷನ್ ಅಂತ ಮಾಡಿದ್ದಾರೆ. ಪೋಸ್ಟರ್ ಅದನ್ನು ಅವರ ಒಂದು ಥೀಮ್ ಇಟ್ಕೊಂಡು ಅದನ್ನೊಂದು ಪೋಸ್ಟರ್ ಮಾಡಿ ಅವರು ಪ್ರಿಂಟ್ ಮಾಡಿ ತರ್ತಾರೆ. ಬಟ್ ಜಡ್ಜಸ್ ಅಥವಾ ಯಾರಾದರೂ ಹೋದರೆ ಅದರ ಏನನ್ನು ಸೂಚಿಸ್ತದೆ ಹೇಳೋದನ್ನು ಅವ್ರು ಹೇಳ್ತಾರೆ. ಅವರಿಗೆ ನಾವೊಂದು ಚೌಕಟ್ಟನ್ನು ಕೊಟ್ಟಿರ್ತೇವೆ, ಅದಕ್ಕೆ ಅವರು ಅದನ್ನು ಅಂಟಿಸ್ಕೊಂಡು ರೆಡಿ ಮಾಡ್ಕೊಂಡು ಬರ್ತಾರೆ. ಒಟ್ಟು ಥೀಮ್ ಅವ್ರದ್ದು ನಾವು ಕೊಟ್ಟಂಥ ಈ ಥೀಮ್ಗಳ ಮೇಲೆ ಇರ್ತದೆ. ಅದನ್ನು ಉಲ್ಲೇಖ ಮಾಡಿಕೊಂಡು ಪೋಸ್ಟರ್ ಮೇಕಿಂಗ್. ಈ ನೀವು ತಿಳ್ಕೊಂಡಾಗ ಅದು ಇದಲ್ಲ, ಅದಕ್ಕೆಂತ ಹೇಳೋದು ಇಲ್ಲಿ ನಾವು ಪೇಪರ್ ಕೊಲಾಜ್ ಅಲ್ಲ, ಇದು ಜಸ್ಟ್ ಲೈಕ್ ಎ ಪೇಪರ್. ಆ ಪೇಪರ್ಗಳಲ್ಲಿ ಅವರು A4 ಶೀಟಲ್ಲಿ ಎಲ್ಲ ಚಾರ್ಟ್ ಟೈಪ್ ಮಾಡಿ ಅಂಟಿಸ್ಕೊಂಡು ಬರ್ತಾರೆ. ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. PPT ಮಾಡುವಾಗ ಅದನ್ನು ಸ್ಕ್ರೋಲ್ ಮಾಡಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಅವರ ಬುದ್ಧಿಮತ್ತೆ, ಈಗ ನೀವು ಪೇಪರ್ನಲ್ಲಿ ಒಂದು ಹೆಡ್ಲೈನ್ ಕೊಡುವಾಗ ಹೇಗೆ ಆಲೋಚನೆ ಮಾಡಿ ಕೊಡ್ತೀರೋ ಹಾಗೆ ಅವರ ಒಟ್ಟು ಥೀಮನ್ನು ಅವರು ಆ ಲಿಮಿಟೆಡ್ ಪ್ಲೇಸಲ್ಲಿ 5, 6, 10 ಸಣ್ಣ ಸಣ್ಣ ಇದನ್ನು ಮಾಡಿಕೊಂಡು ಬಂದು ನಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಜಡ್ಜಸ್. ಇದೊಂದು ಹೊಸ ರೀತಿಯ ಪ್ರಯೋಗ. ಈಗೀಗ ಇದನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಾವು ಕೂಡ ಅದನ್ನು ಹೊಸ ರೀತಿಯಲ್ಲಿ ಮಾಡಲಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಈ ಕಾಂಪಿಟೇಷನ್ಗೆ ಕೂಡ ಮಕ್ಕಳಿದ್ದಾರೆ. ಇದು ಸ್ಪರ್ಧೆ. ಆ ಬಳಿಕ ಸಂಜೆ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಶ್ರೀಪತಿ ಕಲ್ಲುರಾಯ ಅವರ ಪ್ರೆಸಿಡೆಂಟ್ ಅವರು ಭಾಗವಹಿಸ್ತಾರೆ ಮತ್ತು ಗೆಸ್ಟ್ ಆಫ್ ಆನರ್ ಆಗಿ ಮುರಳೀಕೃಷ್ಣ KN ಅವರು ಇರ್ತಾರೆ. ಹಾಗೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಸಸ್ಟೈನಬಲ್ ಎನ್ವಿರಾನ್ಮೆಂಟ್ ಮತ್ತು ಟೆಕ್ನಾಲಜಿ ಇದರ ಬಗ್ಗೆ ಮಾಹಿತಿ ಮೂಡಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮತ್ತು ಇದು ವಿಶೇಷವಾದ ದಶಮಾನೋತ್ಸವದ ಒಂದು ಕಾರ್ಯಕ್ರಮ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.